ಮಂಗಳೂರಿನ ಅಮೃತ ವಿದ್ಯಾಲಯಂನ ಪೂರ್ವ ಪ್ರಾಥಮಿಕ ವಿಭಾಗದ ವಾರ್ಷಿಕ ಕ್ರೀಡೋತ್ಸವವು ಸಂಭ್ರಮ ಸಡಗರದಿಂದ ನಡೆಯಿತು. ಪುಟಾಣಿ ಮಕ್ಕಳಿಂದ ಆಕರ್ಷಕ ಪಥಸಂಚಲನ, ಯೋಗ ಕವಾಯತು ಪ್ರದರ್ಶನ ಕ್ರೀಡೋತ್ಸವಕ್ಕೆ ಮೆರುಗು ನೀಡಿತ್ತು. ಶಾಲಾ ಪ್ರಾಂಶುಪಾಲರಾದ ರಾಮಚಂದ್ರ ಭಟ್, ಉಪಪ್ರಾಂಶುಪಾಲರಾದ ಅನುಪಮಾ ರಾವ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸ್ಕಿಲ್ ಸ್ಕೂಲ್ನ ನಿರ್ದೇಶಕರಾದ ಶ್ರೀಮತಿ ಅರ್ಚನಾ ಬಾಳಿಗ, ಶಾಲಾ ಪಿಆರ್ಒ ಅರ್ಚನಾರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪುಟಾಣಿಗಳ ಪಥಸಂಚಲನವು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ನೀಡಿತ್ತು. ನಂತರ ವಿದ್ಯಾರ್ಥಿಗಳಿಂದ ಯೋಗ ಕವಾಯತು ಜರುಗಿತು. ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಡೆಸಿ ವಿಜೇತರಾದವರಿಗೆ ಬಹುಮಾನವನ್ನ ನೀಡಲಾಯಿತು. ಮುಖ್ಯ ಅತಿಥಿಯವರು ಮಕ್ಕಳು ಹೆಚ್ಚು ಮಾಧ್ಯಮಗಳ ಸೆಳೆತಕ್ಕೆ ಆಕರ್ಷಣೆಯಾಗದೆ ಆಟೋಟಗಳಲ್ಲಿ ತಮ್ಮನ್ನು ತೊಡಗಿಸಬೇಕು ಎಂದು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ತಿಳಿಸಿದರು. Animosity, there was no he's scoring more points than I am. Everybody was happy for one another, and that's what we have to learn, and that is what we learn in the sports field. And I feel our character is built, our strength is built, our emotional intelligence is built on the sports field. And I'm happy that children are encouraged to participate in all these activities. And I would request the parents also to cut down on the technology, cut down on the TV, cut down on the cell phone, and allow the children to play with one another. ಈ ಕಾರ್ಯಕ್ರಮದಲ್ಲಿ ಶಾಲಾ ಪುಟಾಣಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.